ಒಟ್ಟಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮಕ್ಕೆ ತುಳು ಚಿತ್ರರಂಗದ ಅತ್ಯಂತ ವಿಶಿಷ್ಟ ವಿಭಿನ್ನ ಚಿತ್ರಗಳನ್ನು ಕೊಟ್ಟಂತ ಮತ್ತೊಬ್ಬ ಖ್ಯಾತ ನಿರ್ಮಾಪಕರಾದಂಥ ಶ್ರೀಮಾನ್ ಪ್ರಕಾಶ್ ಪಾಂಡೇಶ್ವರ್ ಸರ್ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ವೇದಿಕೆ ಮೇಲೆ ಬರಬೇಕು, ಅವರೊಟ್ಟಿಗೆ ಎಲ್ಲರೂ ಕೂಡ ಜಾಯಿನ್ ಆಗ್ತಾ ಹೋಗ್ಬೇಕು ನನ್ನ ಜೊತೆ ಅಂತ ಕೇಳ್ಕೊಳ್ತೇನೆ. ಈ ಸಿನಿಮಾ ಅಚ್ಯುತ ಅವತಾರಂ. ಹಾಗೆ ಅರುಣ್ ಉಳ್ಳಾಳ್ ಸರ್ ಬಂದಿದ್ದಾರೆ, ದಯಮಾಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಜೊತೆ ಈ ಚಿತ್ರ ಅಚ್ಯುತ ಅವತಾರಂ ನಮ್ಮ ಒಂದು ಪ್ರೀಮಿಯರ್ ಶೋ ವಿಶೇಷತೆ ಏನು ಅಂದರೆ, ಈ ಚಿತ್ರ ಮೂಲ ವರ್ಷನ್ ಮಲಯಾಳಂನಲ್ಲಿ ಇದ್ರೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಕನ್ನಡ ಹೀಗೆ ಡಬ್ಬಿಂಗ್ ವರ್ಷನ್ಸ್ ಇದೆ. ಈ ಸಿನಿಮಾವನ್ನ ಪುನೀತ್ ಸರ್ ತಮ್ಮ ಚೊಚ್ಚಲ ಚಿತ್ರವನ್ನಾಗಿ ಅವರು ಇದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರವನ್ನ ನಿರ್ಮಾಣದಲ್ಲಿರ್ತಕ್ಕಂಥ 3 ಜನರಲ್ಲಿ ನಿರ್ಮಾಪಕರಲ್ಲಿ ಒಬ್ಬರಾದಂಥ ರುದ್ರಮೂರ್ತಿ ಸರ್ ನಮ್ಮ ಜೊತೆ ಇದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಅವ್ರ ಜೊತೆಗೆ ಮತ್ತಿಬ್ಬರು ನಿರ್ಮಾಪಕರಿದ್ದಾರೆ, ರಮೇಶ್ ಸರ್ ಮತ್ತೆ ರಾಕೇಶ್ ಸರ್. ಅವರಿವತ್ತು ಬೇರೆ ಬೇರೆ ಊರಿನಲ್ಲಿ ಲಾಂಚಿಂಗ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಈ ಚಿತ್ರವನ್ನ ರಾಯ್ರಾ ವೆಂಚರ್ಸ್ ಹಾಗೆ ಜೊತೆಯಲ್ಲಿ ಬ್ಯಾನರ್ನ ಅಡಿಯಲ್ಲಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಚಿತ್ರವನ್ನ ಅತ್ಯಂತ ಹೆಸರುವಾಸಿಯಾದ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ KVN ಪ್ರೊಡಕ್ಷನ್ಸ್ ಈ ಕರ್ನಾಟಕದ ಡಿಸ್ಟ್ರಿಬ್ಯೂಷನ್ ಅಂತ ತಗೊಂಡಿದ್ದಾರೆ. ಹಾಗೆ ಇಂತಹ ಒಂದು ವಿಶಿಷ್ಟ ವಿಭಿನ್ನ ನಮ್ಮ ಮತ್ತು ಕೇರಳದ ಅವಿನಾಭಾವ ಸಂಬಂಧವನ್ನ ಹೇಳಿಕೊಡುವಂತಹ ಸಿನಿಮಾ ಇವತ್ತು ನಮ್ಮಲ್ಲಿ ಒಂದು ಪ್ರೀಮಿಯರ್ ಶೋ ಅನ್ನ ಕಾಣ್ತಾ ಇದೆ. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕೆಲವು ದಿನಗಳ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಬಾಲನ್ ಅಂತಕ್ಕಂಥ ಒಂದು ಸಿನಿಮಾ. ಅದು ಸೂಪರ್ ಹಿಟ್ ಆಗಿ ವರ್ಲ್ಡ್ ವೈಡ್ ಒಂದು ಸಿನಿಮಾ ಹಿಟ್ ಆಯಿತು. ಆ ಸಿನಿಮಾದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಕಲಾವಿದರು ಅಲ್ಲಿ ಅವರ ಒಂದು ಅಭಿನಯವನ್ನು ತೋರಿಸಿದ್ರು. ಅವರಲ್ಲಿ ಪ್ರಮುಖವಾಗಿ ಕೆಲವರು ಇರ್ತಕ್ಕಂಥವ್ರು ನಮ್ಮ ಜೊತೆ ಇವತ್ತಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಕರೆದಿದ್ದೀವಿ, ಅವರು ವೇದಿಕೆ ಮೇಲೆ ಬರಬೇಕು. ತಿಮ್ಮಪ್ಪ ಕುಲಾಲ್, ಪ್ರಶಾಂತ್ CK ಸರ್, ಹಾಗೆ ಪಿಂಕಿ ರಾಣಿ ಮತ್ತು ವಿಜಯ್ ಮಯ್ಯ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಸಿನಿಮಾ ಕಾಂತಾರದಲ್ಲಿ ಆ ಸಿನಿಮಾ ಸೀರಿಯಸ್ ಇದ್ದಾಗ ಅದನ್ನೊಂದು ಪ್ರೀತಿಯಿಂದ ನಗೆಗಳಲ್ಲಿ ತೇಲಿಸುವಂತ ನಮ್ಮ ಚಂದ್ರಕಲಾ ಅಕ್ಕ ನಮ್ಮ ಜೊತೆ ಇದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಚಂದ್ರಕಲಾ ಅಕ್ಕ ಅಂತ ಕರ್ಕೊಳ್ತಾ ನಾನು ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸಿ ಶುಭ ಸಂಜೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅಚ್ಯುತ ಅವತಾರಂ ಮತ್ತಷ್ಟು ಸೂಪರ್ ಹಿಟ್ ಮೂವಿ ಆಗಲಿ ಅಂತ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕವಾದ ಒಂದು ಪ್ರೀತಿಯ ಹೂಗುಚ್ಛವನ್ನು ಕೊಟ್ಟು ಬರಮಾಡಿಕೊಳ್ಬೇಕು ಅಂತ ರುದ್ರಮೂರ್ತಿ ಸರ್ ಅವರನ್ನ ಕೇಳ್ಕೊಳ್ತೀನಿ. ಬಂದಿರತಕ್ಕಂಥ ಗಣ್ಯರಾಗಿರ್ತಕ್ಕಂತಹ ಚಿತ್ರರಂಗದ ನಿರ್ಮಾಪಕರಾಗಿದ್ದ ಪ್ರಕಾಶ್ ಪಾಂಡೇಶ್ವರ್ ಸರ್ ಹಾಗೆ ಅರುಣ್ ಸರ್, ದಯವಿಟ್ಟು ಎಲ್ಲರಿಗೂ ಕೂಡ ಶಾಲನ್ನು ಹಾಕಿ ಹೂವನ್ನ ಕೊಡಬೇಕು ಅಂತ ಹೇಳಿ ರುದ್ರಮೂರ್ತಿ ಸರ್ನ ಕೇಳ್ಕೊಳ್ತೇನೆ. ಬಂದಿರತಕ್ಕಂಥ ತಿಮ್ಮಪ್ಪ ಕುಲಾಲ್ ಅವರಿಗೆ, ಪ್ರಶಾಂತ್ CK ಅವರಿಗೆ, ಹಾಗೆ ಪಿಂಕಿ ರಾಣಿ ಅವರಿಗೆ ಕೂಡ, ವಿಜಯ್ ಮಯ್ಯ ಅವರಿಗೆ ಕೂಡ ವಿಶೇಷವಾದ ಸ್ವಾಗತ ಪೂರ್ವಕವಾದಂಥ ಒಂದು ಶಾಲನ್ನು ಕೊಟ್ಟು ಹೂವನ್ನು ಕೊಟ್ಟು ಬರಮಾಡಿಕೊಳ್ಬೇಕು ನಮ್ಮ ಚಿತ್ರದ ನಿರ್ಮಾಪಕರು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಚಿತ್ರದ ಮೂಲ ಒಂದು ಹೇಳ್ತಾ ಹೋಗ್ತಿದ್ರು, ನಮ್ಮಲ್ಲಿ ವಿಟ್ಲ ಅನ್ನೋ ಸ್ಥಳದಲ್ಲಿ ಸಾಮಾನ್ಯವಾಗಿ ಬಾರ್ಡರ್ಸ್ ಎಲ್ಲ ಮಲಯಾಳಂ ಅಥವಾ ಒಂದು ಕೇರಳ ಕಾಸರಗೋಡಿನ ಸನಿಹವನ್ನು ಹೊಂದಿರುತ್ತೆ.
ಆ ಮೂಲ ಎಲ್ಲಿಂದ ಪ್ರಾರಂಭ ಆಯಿತು, ಅದರ ಒರಿಜಿನಾಲಿಟಿ ಏನು, ಅದರ ಒಂದು ಕುತೂಹಲ ಏನು ಅನ್ನೋದನ್ನ ಈ ಚಿತ್ರ ನಿಮಗೆ ಮುಂದೆ ಹೇಳ್ತಾ ಹೋಗುತ್ತೆ. ಅದನ್ನ ನೋಡಿ ಖುಷಿ ಪಡ್ತೀರಾ ಅನ್ನೋ ಒಂದು ಚಿತ್ರರಂಗದ ಬಗ್ಗೆ ಆಗು ಹೋಗುಗಳು ಎಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿರುವಂತಹ ನಿರ್ಮಾಪಕರು ಪ್ರಕಾಶ್ ಪಾಂಡೇಶ್ವರ್ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಮಲಯಾಳಂ ಮೂಲದ ಈ ಚಿತ್ರ 5 ಭಾಷೆಗಳಲ್ಲಿ ಬರ್ತಾ ಇದೆ. ಕನ್ನಡ, ತೆಲುಗು, ತಮಿಳ್, ಹೀಗೆ ಹಿಂದಿ. ಈ ವರ್ಷನ್ ಇವತ್ತು ಕನ್ನಡ ವರ್ಷನ್ ಇಲ್ಲಿ ನಾವು ಪ್ರೀಮಿಯರ್ ಶೋ ಮಾಡ್ತಿರ್ತೀವಿ. ಈ ಒಂದು ಪ್ರಥಮ ಹೆಮ್ಮೆಯ ಐತಿಹಾಸಿಕ ಕ್ಷಣದಲ್ಲಿ ಪ್ರಕಾಶ್ ಪಾಂಡೇಶ್ವರ್ ಸರ್ ಒಂದು ಪ್ರೀತಿಯ ಮಾತನ್ನು ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೆ ಸಹ. ತುಂಬ ಖುಷಿ ಆಗ್ತಾ ಇದೆ, ಯಾಕಂತೇಳಿದ್ರೆ ಮಲಯಾಳಿ ಪಿಕ್ಚರನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗಿ ಸಹ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಸಹ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆ ಎಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಅರುಣ್ ಸರ್ ಒಂದೆರಡು ಮಾತನ್ನು ಹೇಳಿ. ಇಲ್ಲಿ ಸೇರಿದ ಎಲ್ರಿಗೂ ನಮಸ್ಕಾರ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿ ಎಲ್ಲ ನೋಡ್ಬೋದಂಥ ಚಿತ್ರ. ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯರೆಲ್ಲ ಬಂದು ಈ ಫಿಲ್ಮನ್ನು ನೋಡಿ ಆನಂದಿಸಬೇಕು ಮತ್ತು ಚಿತ್ರತಂಡವನ್ನು ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ರಾಣಾ ವೆಂಚರ್ಸ್ ಅವರು ನಡೆಸ್ತಾ ಇರುವಂತಹ ಈ ಒಂದು ತೆಗೆದಿರುವಂತಹ ಈ ಸಿನಿಮಾ ಅಚ್ಯುತ ಅವತಾರಂ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಮೇಡಮ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ನಮಸ್ತೆ. ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನು ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹಾಗೆ ನಮ್ಮ ಕಾಂತಾರ ಖ್ಯಾತಿಯ ಚಂದ್ರಕಲಾಕ ಏನು ಹೇಳ್ತಾರೆ ಕೇಳೋಣ, 1-2 ನಿಮಿಷದಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದಲ್ಲಿ ಮೊದಲನೇದಾಗಿ ಇದು ಬೇರೆ ಭಾಷೆಯಲ್ಲಿ ನಾನು ನಟನೆ ಮಾಡಿದ್ದು, ಇದು ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ನನಗೆ ಈ ಲೈಫಲ್ಲಿ ಇದು ಫಸ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ದು. ಹಾಗೆ ಕನ್ನಡದಲ್ಲಿ ಬರ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಚಿತ್ರತಂಡದ ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನನಗೆ ಆ ಭಾಷೆ ಗೊತ್ತಿರಲಿಲ್ಲ, ಆ ಭಾಷೆಯನ್ನು ಕಲಿಸಿ ನನಗೆ ಶೂಟಿಂಗ್ ಮಾಡುವ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ನನಗೆ ಭಾಷೆ ಬರುವುದಿಲ್ಲ ಅಂತ ಹೇಳಿದರೂ ಕೂಡ ಇಲ್ಲ ಮೇಡಮ್ ನಿಮಗೆ ಬರ್ತದೆ, ನೀವು ಮಾಡ್ತೀರಾ, ಆ ಧೈರ್ಯದಿಂದ ನಾನು ಶೂಟಿಂಗ್ ಮಾಡಿದ್ದೀನಿ. ಹಾಗಾಗಿ ಚಿತ್ರತಂಡದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರಿಗೆ, ಅವರು ಅನ್ನದಾತರು ನಮಗೆ ಅನ್ನ ಕೊಟ್ಟಿದ್ದಾರೆ. ಕಲಾವಿದರಿಗೆ ಅನ್ನದಾತರು ಅನ್ನ ಕೊಡ್ತಾರೆ ಅಂದರೆ ಈ ಫಿಲ್ಮ್ ರಿಲೀಸ್ ಆದಾಗ ಪ್ರತಿಯೊಬ್ಬ ಕುಟುಂಬದವರು, ಪ್ರತಿಯೊಬ್ಬ ಫ್ಯಾಮಿಲಿಯವರು ಬಂದು ಸಿನಿಮಾ ಥಿಯೇಟರಲ್ಲಿ ನೋಡಿ ಅವರು ಮುಂದಿನ ಇನ್ನೂ ಹಲವಾರು ಸಿನಿಮಾ ಮಾಡಬೇಕು. ಆ ಸಿನಿಮಾದಲ್ಲಿ ನಮ್ಮಂಥ ಕಲಾವಿದರು ಆ್ಯಕ್ಟಿಂಗ್ ಮಾಡಬೇಕು, ಅವರು ಅವಕಾಶ ಕೊಡಬೇಕು. ನಮ್ಮ ಕಲಾವಿದರನ್ನು ಬೆಳೆಸೋದೇ ಸಿನಿಮಾದ ನಿರ್ಮಾಪಕರು. ಅವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಇನ್ನಷ್ಟು ಪ್ರಪಂಚಕ್ಕೆ ಮುಟ್ಟುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶುಭಾಶಯ ಹಾರೈಸ್ತಿದ್ದೀನಿ ಸರ್. ನಿಮ್ಮೆಲ್ಲರಿಗೂ ಚಿತ್ರತಂಡಕ್ಕೂ ನನ್ನದು ಥ್ಯಾಂಕ್ಸ್. ಹಾಗೆ ತುಂಬ ಖುಷಿ ಆಗ್ತಾಯಿದೆ. ಆಲ್ ದ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲೇ ಬಂದು ನೋಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅವರೊಂದು ಹೇಳಿದ್ರು ಅವಿನಾಭಾವ ಸಂಬಂಧ ಕಲಾವಿದರದು ಭಾಷೆ ಮತ್ತೆ ಧರ್ಮ ಎಲ್ಲವನ್ನು ಮೀರಿದ್ದು ಅಂತ. ಭಾಷೆ ಬರೆದಿದ್ರು, ಹೇಳ್ಕೊಟ್ಟು ನನ್ನ ಕಲೆಯನ್ನ ಹಿಂದಕ್ಕೆ ತೆಗೆದ್ರು ಅಂತ ಹೇಳ್ತಿದ್ದಾರೆ. ಒಂದೆರಡು ನಿಮಿಷ ನಂತರ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಎಂಬುದು ಒಂದಷ್ಟು ಜನರಿಗೆ ಕನಸಿನ ಬುತ್ತಿ, ಒಂದಷ್ಟು ಜನರಿಗೆ ತುತ್ತಿನ ಬುತ್ತಿಯಾಗಿದೆ. ಚಂದ್ರಕಲಾ ಅವರು ಹೇಳಿದ ಹಾಗೆ ನಮಗೂ ಮುಂಚಿನಿಂದಲೂ ಗಡಿನಾಡಿಗೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ ಅಂತಹದ್ರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆಯದಾಗಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಬೊಂಬಾಟ್ ಸಿನಿಮಾಸ್ನ ಸೂರಜ್ ಅವರಿಗೊಂದು ಮೆಚ್ಚುಗೆ ಚಪ್ಪಲೆ ತರಬೇಕು. ಯಾಕಂದ್ರೆ ಈ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಮಂಗಳೂರಿಗೆ ಯಾವುದೇ ಸಿನಿಮಾ ಬಂದರೂ ಆ ಸಿನಿಮಾವನ್ನು ಗೆಲ್ಲಿಸಬೇಕು, ಏನಾದರೂ ಅದಕ್ಕೆ ಕೊಡುಕೊಳ್ಬೇಕು ಎಂಬ ದೊಡ್ಡ ಪ್ರಯತ್ನ ನಮ್ಮ ಸೂರಜ್ ಅವರದ್ದು. ಸೊ ಹ್ಯಾಟ್ಸ್ ಆಫ್ ಸೂರಜ್ ಅವರೇ, ಧನ್ಯವಾದ ಇದೇ ರೀತಿಯಲ್ಲಿ ನಿಮ್ಮ ಸಹಕಾರ ಸಿನಿಮಾಕ್ಕೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ನಮ್ಮಂತ ಕಲಾವಿದರು ಬದುಕುವುದು. ಸೊ ಎಲ್ಲರಿಗೂ ಶುಭವಾಗಲಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ನಿಮಿಷ ತಿಮ್ಮಪ್ಪ ಕೊಲ್ಲಾಲ್ ಸರ್. ಎಲ್ರಿಗೂ ನಮಸ್ಕಾರ. ಅಚ್ಯುತ ಅವತಾರಂ ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದರೆ, ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಬಾಲನ್ ದಿ ಬಾಯ್ ಅನ್ನೋವಂಥ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಆ ಸಿನಿಮಾವನ್ನು ನೋಡಿದಂಥ ಸೂರಜ್ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡಲಿಕ್ಕೆ, ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿದರು. ಇವತ್ತು ನಾನು ಇಲ್ಲಿ ಬಂದು ನಿಲ್ಲಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ, ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಿರ್ಮಾಪಕರು ನಮ್ಮಂಥ ಕಲಾವಿದರನ್ನು ಬೆಳೆಸುವವರು, ನಮ್ಮಂಥ ಕಲಾವಿದರನ್ನು ಬೆಳೆಸುವ ನಿರ್ಮಾಪಕರು, ಸಾರ್ವಜನಿಕರು, ಪ್ರೇಕ್ಷಕರು ಬಂದು ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಗೆದ್ದಂತೆ. ಇನ್ನೊಂದು ಸಿನಿಮಾ ಮಾಡುವಾಗ ನಮ್ಮನ್ನು ನೆನಪಿರುತ್ತೆ, ಸರ್ ಅವರಿದ್ದಾರೆ ಅವರನ್ನು ಹಾಕೋಣ ಅಂತ ಇರ್ತಾರೆ, ಅದು ನಮಗೆ ಪ್ಲಸ್. ದಯವಿಟ್ಟು ಆ ಸಿನಿಮಾವನ್ನು ಗೆಲ್ಲಿಸಿ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಡೆಯದಾಗಿ ನಿತಿನ್ ರೈ ಕುಕ್ಕುವಳ್ಳಿ ಸರ್, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸೂರಜ್, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಅನ್ನ ಏರ್ಪಡಿಸಿದಕ್ಕೆ. ಐ ಥಿಂಕ್ ಫಸ್ಟ್ ಮಲಯಾಳಿ ಫಿಲ್ಮ್ ಆಗಿರಬೇಕು ಇಲ್ಲಿ ನಂಗೆ ಗೊತ್ತಿರುವ ಮಟ್ಟಿಗೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಅಂದ್ರೆ ತುಳುವಲ್ಲಿ ನಾವು ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆಕ್ಚುಲಿ ನಾನು ಅದೇ ಇಂಟ್ರೆಸ್ಟ್ ಇಂದ ಬಂದದ್ದು, ಅಂದ್ರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ತುಳುವರು ಕೈ ಹಿಡಿದ್ರೆ, ಒಂದು ಮಾತಿದೆ, ಪುತ್ತೂರಿನವ್ರ ಕೈ ಹಿಡಿದ್ರೆ ಹತ್ತೂರು ಕೈ ಹಿಡ್ದಂತೆ, ತುಳುವರು ಕೈ ಹಿಡಿದ್ರೆ ಲೋಕನೇ ಕೈ ಹಿಡ್ದಂತೆ ಅಂತ ಮಾತಿದೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಇವತ್ತು ಕಡೆಯದಾಗಿ ಎಲ್ಲರಿಗೂ ಕೂಡ ವಂದನೆ ಮುಖಾಂತರವಾಗಿ ಒಂದೆರಡು ಮಾತನ್ನ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ರುದ್ರಮೂರ್ತಿ ಸರ್. ಎಲ್ರಿಗೂ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾನು ಕಾಂತಾರದಲ್ಲಿ ಸೊಪ್ಪು ಅಂದರೆ ಕಾಂತಾರ ರಿಲೀಸ್ ಆದಾಗ ನಾನು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಆದರೆ ಸುರಸರಿಗೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಅದು ಹೇಳಲೇಬೇಕು. ಯಾಕಂದರೆ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಾಗೆ ಮಾಡಿದ್ದೆ ಸೂರಜ್ ಶೆಟ್ಟಿ ಸರ್. ಯಾಕಂದರೆ ನಾನು ಇವತ್ತು ಇಲ್ಲಿ ಇದ್ದೇನೆಂದರೆ ಅವರು ಒಂದು ಕಾರಣ ಅವರು ಆಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲೂ ಅವರ ಸಪೋರ್ಟಿಂಗ್ ನನಗೆ ಯಾವತ್ತೂ ಬೇಕು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಡೆಯದಾಗಿ ರುದ್ರಮೂರ್ತಿ ಸರ್ ಅವರು ನಿರ್ಮಾಪಕರು ಮಾತಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಅತ್ಯಂತ ಪ್ರೀತಿಯ ನಮ್ಮ ಕಲಾ ಪೋಷಕರು, ಸಿನಿಮಾ ರಂಗದ ಪೋಷಕರು, ಹಾಗೆ ಸಣ್ಣ ಪುಟ್ಟ ಪಾತ್ರಗಳು ಈಗಾಗಲೇ ನಟನೆಯನ್ನು ಕೂಡ ಮಾಡ್ತಿರುವಂಥ ಹ್ಯಾನ್ಸಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಪುಷ್ಪವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಹ್ಯಾನ್ಸಿ ಸರ್. ಅವ್ರಿಗೊಂದು ಪ್ರೀತಿಯ ಪುಷ್ಪಗುಚ್ಛವನ್ನು ನಮ್ಮ ಪ್ರೊಡ್ಯೂಸರ್ ರುದ್ರಮೂರ್ತಿ ಸರ್ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೊಂದಿಗೆ ಅವರನ್ನು ಪ್ರೀತಿಸೋಣ. ಹಾಗೆ ನಮ್ಮ ಸಿನಿಮಾ ಪ್ರೀಮಿಯರ್ ಶೋ ನಮ್ಮ ಸ್ಕ್ರೀನ್ ನಂಬರ್ 3ನಲ್ಲಿ ಇನ್ನು ಕೆಲವೇ ನಿಮಿಷದಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಎಲ್ಲರೂ ಕೂಡ ಅಲ್ಲಿ ನೋಡಿ ಅದನ್ನು ಆನಂದಿಸೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾರೆ ನಮ್ಮ ರುದ್ರಮೂರ್ತಿ ಸರ್. ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ, ಮತ್ತು ಮುಖ್ಯವಾಗಿ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಸಿನಿಮಾ ನೋಡಿ ನೆಕ್ಸ್ಟ್ ಮಾತಾಡೋಣ. ಥ್ಯಾಂಕ್ ಯು.
ನಾಳೆಯಿಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜುಲೈ 17ರಿಂದ. ಅಚ್ಯುತ ಅವತಾರಂ ಇವತ್ತು ನಡೀತಾ ಇದೆ. ನಮ್ಮ ಇತಿಹಾಸದ ಮೊಟ್ಟ ಮೊದಲನೆಯ ಮಂಗಳೂರಿನಲ್ಲಿ ಪ್ರೀಮಿಯಂ ಶೋ, ಮಲಯಾಳಿ ಮೂಲದ ಫಸ್ಟ್ ಕನ್ನಡ ವರ್ಷನ್ ಅನ್ನ ಪ್ರೀಮಿಯಂ ಮಾಡ್ತಾ ಇದೀವಿ. ನಮ್ಮ ಸ್ಕ್ರೀನ್ ನಂಬರ್ 3 ನಲ್ಲಿ ಸೇರ್ಕೊಳ್ಳೋಣ ಎಲ್ಲರೂ ಕೂಡ. ಲೆಟ್ ಮಿ ವೆಲ್ಕಮ್ ಯು ಆಲ್ ಒನ್ಸ್ ಅಗೇನ್ ಫಾರ್ ದ ಪ್ರೀಮಿಯರ್ ಶೋ ಆಫ್ ಅಚ್ಯುತ ಅವತಾರಂ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನಮ್ಮ ಸಿನಿಮಾ ಮೂಲತಃ ಮಲಯಾಳಂ ಆಗಿದ್ರು ಸಹ ನಾವು ಹೆಚ್ಚಿನ ಭಾಗ ನಮ್ಮ ಸಿನಿಮಾನ ಮಂಗಳೂರು ಈ ಗಡಿ ಭಾಗದಲ್ಲೇ ನಮ್ಮ ಸಿನಿಮಾ ಎಲ್ಲ ಹೆಚ್ಚು ನಾವು ಈ ದೈವದಾಗ್ಬೋದು, ಈ ಪ್ರಕೃತಿ ಸೊಬಗಾಗ್ಬೋದು, ಪ್ರತಿಯೊಂದು ನಾವೆಲ್ಲ ಇಲ್ಲೇ ಚಿತ್ರೀಕರಣ ಮಾಡಿರೋದು. ಇಲ್ಲೊಂದು ಈ ಕರಾವಳಿ ಮಣ್ಣಿನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಸೊ ನಾವು ಮಲಯಾಳಂ ಆಗಿದ್ರು ಸಹ ನಾವು ಕರಾವಳಿ ಮಣ್ಣಿನಲ್ಲಿ ನಮ್ಮ ಸಿನಿಮಾ, ನಮ್ಮ ಮಂಗಳೂರಿನ ಪ್ರೇಕ್ಷಕರಿಗೆ ಸಿನಿಮಾ ತೋರಿಸ್ಬೇಕು. ಹೊಸ ಪ್ರಯತ್ನ, ಅದೇ ರೀತಿ ಒಂದು ವಿಭಿನ್ನ ಪ್ರಯತ್ನಕ್ಕೆ ಮಂಗಳೂರಿನ ಪ್ರೇಕ್ಷಕರು ಹಿಂದಿನಿಂದಲೂ ಸಹ ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾನು ನೀವು ಎಲ್ಲರೂ ನೋಡಿ, ಎಲ್ಲರಿಗೂ ನಿಮ್ಮ ಅಭಿಪ್ರಾಯ ಇನ್ನ ನಿಮ್ಮ ಸ್ನೇಹಿತರಿಗಾಗ್ಬೋದು, ನಿಮ್ಮ ಫ್ಯಾಮಿಲಿ ಆಗ್ಬೋದು, ಎಲ್ಲರಿಗೂ ತಿಳಿಸಿ. ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಗೆ ಇರಲಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಮುಖ್ಯವಾಗಿ, ಹೊರಗಡೆ ಚಾನಲ್ಸು ರಿವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅನಿಸಿಕೆಯನ್ನು ನಿಮ್ಗೆ ಏನು ಅನಿಸ್ತೋ ಅದನ್ನ ಎಲ್ಲರೂ ಸಹ ಕನ್ನಡದಲ್ಲೇ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಅದರಿಂದ ಇಡೀ ಕರ್ನಾಟಕಕ್ಕೆ ಈ ನಮ್ಮ ಸಿನಿಮಾ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೇಡಮ್ ಹೇಗಿತ್ತು? ಫಿಲ್ಮ್ ತುಂಬ ಒಳ್ಳೆಯದಿತ್ತು. ಮತ್ತು ಫ್ರೆಂಡ್ಸ್ನವ್ರು ಹೇಗೆ ಮೋಸ ಮಾಡ್ತಾರೆ ಅಂತ ಇದು ನೋಡಿ ಗೊತ್ತಾಗ್ತದೆ. ಒಂದು ಅಮಾಯಕನನ್ನು ಹೇಗೆ ಮೋಸ ಮಾಡಿದ್ದಾರೆ ಅಂತ, ಅದು ಭಾರಿ ಬೆಸ್ಟ್ ಇತ್ತು ಪಿಕ್ಚರ್. ಹೇಗಿತ್ತು? ಫ್ರೆಂಡ್ಸ್ ನಾವು ನಂಬಬಾರದು, ಅದು ಕರೆಕ್ಟ್ ಆಗಿದೆ. ನಮ್ಮದು ಮೂವಿ ಬೆಸ್ಟ್ ಇತ್ತು. ಓಕೆ, ಎಲ್ಲರೂ ನೋಡಬೇಕು. ಹೌದು, ಎಲ್ಲರೂ ನೋಡಬೇಕು. ಮೇಡಮ್ ಹೇಗಿತ್ತು? ತುಂಬ ಚಂದ ಇತ್ತು. ನೈಸ್. ಸರ್ ಹೇಗಿತ್ತು? ಒಳ್ಳೆ ಆಗಿದೆ. ಸ್ವಲ್ಪ ನೋಡಿ ಇನ್ನೊಂದು ನೋಡುವಂತ ಒಳ್ಳೆ ಆಗಿದೆ. ಸರ್ ಹೇಗಿತ್ತು ಸರ್? ಹಲೋ, ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಎಂತ ಗೊತ್ತಾ, ಇದರಲ್ಲಿ ಮೆಸೇಜ್ ಇದೆ ಮಕ್ಕಳಿಗೆ, ಈಗಿನ ಯುವಕರಿಗೆ ಒಳ್ಳೆ ನೋಡಬೇಕಾದ ಯುವಕರು ನೋಡುವಂಥ ಪಿಕ್ಚರ್. ತುಂಬ ಸ್ಕ್ಯಾಮ್ ಎಲ್ಲ ಆಗ್ತದೆ ಈಗ, ತುಂಬ ಸ್ಕ್ಯಾಮ್ ಎಲ್ಲ ಆಗ್ತಿದೆ ಅಲ್ಲ, ಅಂಥವರಿಗೆ ನೋಡಬೇಕಾದ ಪಿಕ್ಚರ್. ಎಲ್ಲರಿಗೆ ಬುದ್ಧಿ ಬರಬೇಕು ಮಕ್ಕಳಿಗೆ ಅಷ್ಟೇ. ಹೇಗಿತ್ತು ಚೆನ್ನಾಗಿತ್ತು ಸರ್ ಮೂವಿ? ಚೆನ್ನಾಗಿದೆ ಸರ್ ಫಿಲ್ಮ್. ಸರ್ ಹೇಗಿತ್ತು? ಫಸ್ಟ್ ಕ್ಲಾಸ್ ಒಳ್ಳೆ ಮೂವಿ, ಸೂಪರ್ ಮೂವಿ. ಸರ್ ಮೂವಿ ಹೇಗಿತ್ತು? ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ವೆರೈಟಿ ಎಕ್ಸ್ಪೀರಿಯೆನ್ಸ್. ಅಂದರೆ ತುಂಬ ಸಮಯ ಆಯಿತು ಅದೊಂದು ಮೂವಿ ನೋಡಿ. ನಮಗೆ ನಾನ್ ಲೀನಿಯರ್ ಇದು ಸ್ಕ್ರೀನ್ ಪ್ಲೇ ಕೊಡ್ತಾರೆ, ಮೇಲೆ ಕೆಳಗೆ ಆಚೆ ಈಚೆ ಮಹಾರಾಜ ಎಲ್ಲ ಬಂದಿತ್ತಲ್ಲ, ಆ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಇತ್ತು. ನೀವು ಸಡನ್ ನೋಡುವಾಗ ಎಂತ ಅಂತ ಗೊತ್ತಾಗ್ತಿಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಮತ್ತು ಸೆಕೆಂಡ್ ಹಾಫಲ್ಲಿ ಅದನ್ನು ಬಿಡಿಸಿ ಹೋಗುವಾಗ ತುಂಬ ಲಾಸ್ಟ್ ಎಂಡಿಗೆಲ್ಲ ನಮಗೆಲ್ಲ ಗೊತ್ತಾಗುತ್ತೆ. ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ರು. ತುಂಬ ಗೊತ್ತಾ, ಇಂಥ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಊರಲ್ಲೇ ಶೂಟ್ ಆಗ್ತದೆ, ಆಣೆಗೆಲ್ಲ ಆ ಸೈಡಲ್ಲಿ. ನಾವೆಲ್ಲ ಚಿಕ್ಕಂದಿಂದ ಅಲ್ಲೇ ಇದ್ದ ಊರಾಗ ಆ ಊರಲ್ಲಿ ನೋಡಿದ ಖುಷಿ ಆಯಿತು. ಎಲ್ಲರೂ ಬಂದು ನೋಡಿ ಸಿನಿಮಾ, ತುಂಬ ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮೂವಿ ಚೆನ್ನಾಗಿದೆ, ಮ್ಯೂಸಿಕ್ ಒಳ್ಳೆಯದಿದೆ. ಆದರೆ ಈಗ ನಡೆಯುವಂಥದ್ದೆಲ್ಲ ಯುವಕರಲ್ಲಿ ಬರುವಂಥ ಕೆಲವು ತಪ್ಪುಗಳು, ಅದರ ಈಗಿನ ಟೆಕ್ನಾಲಜಿ ಬಗ್ಗೆ, ಅದರ ದೈವಶಕ್ತಿಯಲ್ಲಿ ಬರುವಂಥ ಕೆಲವು ವಿಷಯಗಳು, ಅದೆಲ್ಲ ಸೂಪರ್. ಸರ್ ಮೂವಿ ಚೆನ್ನಾಗಿತ್ತು. ಸೂಪರ್. ಚೆನ್ನಾಗಿತ್ತು, ಫ್ಯಾಮಿಲಿಯಲ್ಲಿ ನೋಡ್ಬೋದು. ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಮ್ಯೂಸಿಕ್ ಎಲ್ಲ ಒಳ್ಳೆಯದು. ಮೇಡಮ್ ಹೇಗಿತ್ತು? ಮ್ಯೂಸಿಕ್ ಎಲ್ಲ ಒಳ್ಳೇದು. ಫೋಟೋಗ್ರಾಫಿ ಉಂಟಲ್ಲ, ಸೀನ್, ನೇಚರ್, ಅದನ್ನು ಬ್ಯೂಟಿಫುಲ್, ವೆರಿ ನೈಸ್ ಕ್ಯಾಪ್ಚರ್ ಮಾಡಿ. ಭಾರಿ, ಅವ್ರು ಯಾರಂತ ಗೊತ್ತಿಲ್ಲ, ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಒಳ್ಳೇದುಂಟು. ಮತ್ತು ಅದು ದೈವದ ಒಂದು ಉಂಟಲ್ಲ, ಬ್ಯೂಟಿಫುಲ್, ಯಾವತ್ತೂ ನೋಡಲಿಲ್ಲ ಹಾಗೆ ಕ್ಯಾಪ್ಚರ್ ಮಾಡಿದ್ರೆ. ಇಟ್ಸ್ ವೆರಿ ನೈಸ್. ಮೂವಿ ಆಲ್ಸೋ ಗುಡ್ ಮೆಸೇಜ್ ಫಾರ್ ಅವರ್ ಸೊಸೈಟಿ. ಎಸ್, ಥ್ಯಾಂಕ್ ಯು. ಸೂಪರ್. ಏನು ಇಷ್ಟ ಆಯ್ತು ಸರ್? ಮೇನ್ಲಿ ಸಾಂಗ್ಸ್ ಆಸಮ್ ಇತ್ತು. ಅದೇ ಆಲ್ ದಿ ಬೆಸ್ಟ್. ಒಳ್ಳೇದಿತ್ತು ಮೂವಿ. ಪ್ಲೀಸ್ ಕಮೆಂಟ್ ವಾಚ್. ಸರ್ ಮೂವಿ ನೈಸ್ ಮೂವಿ, ಚೆನ್ನಾಗಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಒಂದು ರೀತಿ ಏನಪ್ಪ ಇದು ಅಂತ ಇತ್ತು. ಆಮೇಲೆ ಮತ್ತೆ ನಮಗೆ ಇಂಟ್ರೆಸ್ಟ್ ಬಂತು. ತುಂಬ ಚೆನ್ನಾಗಿದೆ. ಮತ್ತು ಶೂಟಿಂಗ್ ಸಹ ಚೆನ್ನಾಗಿದೆ, ಆ್ಯಕ್ಟಿಂಗ್ ಸಹ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಮೂವಿ ನೀವು ನೋಡಿದ್ರಿ, ಹೇಗೆ ಅನಿಸ್ತು? ಅಂದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್. ಫಸ್ಟ್ ಹಾಫ್ ಸ್ವಲ್ಪ ನಾವು ಕೂತ್ಕೊಂಡು ನೋಡಬೇಕು, ಸೆಕೆಂಡ್ ಹಾಫ್ ಅದಾಗಿ ತಗೊಂಡು ಹೋಗುತ್ತೆ ನಮ್ಮನ್ನು. ಒಂದು ನಮಗೆ ಪ್ರೌಡ್ ಏನಂದರೆ ನಮ್ಮ ಸುತ್ತಮುತ್ತ ಶೂಟ್ ಆದ ಮೂವಿ. ಅಂದರೆ ಮಂಗಳೂರದ್ದಿದೆ, ಅಂದರೆ ಕೇರಳ ಗಡಿಭಾಗಿ ಸಾಲತ್ತೂರಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬ ಕಲಾವಿದ ಚೆನ್ನಾಗಿ ಮಾಡಿದ್ದಾರೆ. ಒಂದು ರಿಕ್ವೆಸ್ಟ್ ಏನಂದರೆ, ಈ ಮೂವಿನ ಮಲಯಾಳಮಲ್ಲೇ ನೋಡಿ. ಅಂದರೆ ಆ ನೇಟಿವಿಟಿಗೆ ಹತ್ತಿರ ಆಗಿರುತ್ತೆ, ಆ ಒಂದು ಪವರ್ ಇದೆ.
ಕೊನೆ ಬರುವ ತೆಯ್ಯಂ ಅಂತೂ ರೋಮಾಂಚನ ಕೊಡುತ್ತೆ, ಮ್ಯೂಸಿಕ್ ಅಂತೂ ಅಲ್ಟಿಮೇಟ್. ಥ್ಯಾಂಕ್ ಯು. ಎಲ್ಲ ವೀಕ್ಷಕರನ್ನ ನಿಮ್ಮ ಅಲ್ಲ ನೋಡಿ 100% ಅಂದರೆ ಹೊಸಬರು ಮಾಡಿದ ಮಲಯಾಳಂ ಫಿಲ್ಮ್, ಅಂದರೆ ಅದರಲ್ಲಿ ತುಳು ಮಾತಾಡೋರು ತುಂಬ ಜನ ಇದ್ದಾರೆ. ಇಲ್ಲಿ ಬಂದ ಆರ್ಟಿಸ್ಟ್ ಎಲ್ಲರೂ ತುಳು ಮಾತಾಡೋರು ಇದ್ದಾರೆ. ಮಲಯಾಳಂಗೆ ಇಲ್ಲಿಂದ ಹೋದರೆ ನಮಗೂ ಗಡಿ ಭಾಗದಲ್ಲಿ ಇರೋದ್ರಿಂದ ನಮಗೂ ಒಂದು ದಾರಿ ಆಗುತ್ತೆ ಮಲಯಾಳಮಲ್ಲಿ. ಅಂದರೆ ಅದಕ್ಕೆ ಹೇಳಿದ್ದು ನಾನು, ಇದನ್ನು ಮಲಯಾಳಮಲ್ಲೇ ನೋಡಿ, ಕನ್ನಡದಲ್ಲಿ ಡಬ್ಬ ಇರುತ್ತೆ ಓಕೆ, ಬಟ್ ಮಲಯಾಳಮಲ್ಲೇ ನೋಡಿ ಅಂತ ನಾನು ಎಲ್ಲರ ಪ್ರೇಕ್ಷಕರಂತ ಕೇಳೋದು. ಥ್ಯಾಂಕ್ ಯು ಸರ್. ಒಳ್ಳೆ ಮೂವಿ. ಏನಿಷ್ಟ ಸರ್? ಒಂದು ಟೆಕ್ನಾಲಜಿ ಸಹ ಇದೆ, ಒಂದು ನಮ್ಮದು ಓಲ್ಡು ನಮ್ಮ ದೈವದ ಬಗ್ಗೆ ಸಹ ಇದೆ. ಒಳ್ಳೆಯಾಗಿದೆ, ಖುಷಿ ಆಯಿತು, ಇನ್ನೊಮ್ಮೆ ನೋಡಬೇಕು. ಕ್ಲೈಮ್ಯಾಕ್ಸ್ ವಾಸ್ ಆಸಮ್. ಭಾರಿ ಶೋಕ್ ಇತ್ತು ಕ್ಲೈಮ್ಯಾಕ್ಸ್, ವೆರಿ ನೈಸ್. ದ ಕ್ರಿಯೇಟಿವಿಟಿ ಮತ್ತು ಅವು ಪಾರ್ಟ್ಸ್ ಅವು ಪೂರ ಎವ್ರಿಥಿಂಗ್ ವಾಸ್ ಆಸಮ್. ಮಾತೆಲ್ಲ ಬರ್ತದೆ. ಮಾತೆಲ್ಲ ಬರ್ತದೆ. ಥ್ಯಾಂಕ್ ಯು. ಸರಿ ಸರ್ ಮೂವಿ ಮಾತ್ರ ಎಕ್ಸಲೆಂಟು, ಒಳ್ಳೆ ಸ್ಟೋರಿ, ಮತ್ತು ಯಾವ ರೀತಿ ಫ್ರೆಂಡ್ಶಿಪ್ಪು ಅಂದರೆ ನಮ್ಮ ಜೊತೆ ಯಾರು ಸುತ್ತಮುತ್ತ ಯಾರು ಇರ್ತಾರೆ ಅವ್ರ ಜೊತೆ ಹೆಂಗಿರಬೇಕು, ಮತ್ತು ಈ ಮಣ್ಣದ್ದು ಸೊಬಗು ಮತ್ತು ಸ್ಟೋರಿನೇ ಫುಲ್ ಮೇಕಿಂಗ್ ಸೂಪರ್. ಒಳ್ಳೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕರಾವಳಿ ಮೂವಿ ಅಂತಂದರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಅದೇ ರೀತಿ ಮಾಡಿದ್ದಾರೆ, ಭಾಳ ಒಳ್ಳೆ ಚೆನ್ನಾಗಿದೆ. ಮೂವಿ ಹೇಗಿತ್ತು? ಒಳ್ಳೆಯದಿತ್ತು, ಮತ್ತು ಒಳ್ಳೆ ಮೆಸೇಜ್ ಪಬ್ಲಿಕ್ಕಿಗೆ ಆಗಲಿ ನಮ್ಮ ಮಕ್ಕಳಿಗಾಗಲಿ ನಾವು ಯಾವ ರೀತಿ ಒಬ್ಬರ ಹತ್ರ ನಾವು ಬೆರಿಬಾರ್ದು ಅಂತ ಈ ಮೂವಿಯಲ್ಲಿ ತಿಳಿಸಿಕೊಡ್ತದೆ. ಖಂಡಿತ ಎಲ್ಲರೂ ಬಂದು ಈ ಮೂವಿಯನ್ನು 1 ಸರಿ ಅಲ್ಲ 10 ಸರಿ ಫ್ಯಾಮಿಲಿ ಸಹಿತ ಬಂದು ನೋಡಬೇಕು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಸೂಪರ್ ಮ್ಯೂಸಿಕ್ ಅಂತೂ ನಮ್ಮ ಕೈಯಲ್ಲಿ ರೋಮಾಂಚನ. ದೈವ ದೇವರುಂಟಲ್ಲ, ಫ್ರೆಂಡ್ಶಿಪ್ಪನ್ನು ಆಗಲಿ ನೇಬರ್ಸ್ ಆಗಲಿ ಯಾರನ್ನು ನಂಬಾರ್ದು, ಓನ್ಲಿ ನಮ್ಮ ಮನೆಯ ದೈವ ದೇವರು ಕೈ ಬಿಡುವುದಿಲ್ಲ ಅಂತ ಇದರಲ್ಲಿ ಸ್ಪೆಷಲ್ ಆಗಿ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು. ಆದರೆ ಅದು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ನೋಡೋದಿಲ್ಲ. ಸೊ ಇದು ಬಂದ್ಬಿಟ್ಟು ಏನಂತ ಹೇಳಿದರೆ, ತಂದೆ ತಾಯಿ ಕಷ್ಟದಲ್ಲಿ ದುಡ್ದ ಹಣವನ್ನು ಎಂತಕ್ಕೋ ಅಂತೇಳಿ ಒಂದು ಇಟ್ಟಿರ್ತಾರೆ, ಮಕ್ಕಳು ಎಲ್ಲ ಹಾಳು ಮಾಡೋದು, ಅದು ಒಂದು ಮೆಸೇಜ್. ಚಿಕ್ಕ ಮಕ್ಕಳಿಗೆ ಫೋನ್ ಕೊಡುವ ಮೊದಲು ಪೇರೆಂಟ್ಸ್ ಒಮ್ಮೆ ಯೋಚನೆ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಆಗ್ತಾ ಉಂಟು ಸ್ಕ್ಯಾಮ್ ಇದರಲ್ಲೆಲ್ಲ. ಸೊ ಮತ್ತೆ ಒಂದು ಫ್ಯಾಮಿಲಿ ಅಂತ ಹೇಳಿದರೆ, ಒಂದು ಹೆಣ್ಣು ಮಗು ಆಗಿ ಆ ಮಗಳು ಹೇಗೆ ಫ್ಯಾಮಿಲಿಯನ್ನು ನಿಭಾಯಿಸ್ಬೋದು ಅಂತೇಳಿ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಮತ್ತು ಒಂದು ತಂದೆ ಆದವರು ಸ್ಪೆಷಲಿ ತಂದೆಯಂದರಿಗೆ ಹೇಳೋದು, ಯಾಕೆಂದರೆ ಕೆಲವು ಮಕ್ಕಳು ಹಾಳ್ದಾರಿ ಹಿಡಿದ ತಕ್ಷಣ ಅವರನ್ನು ಮನೆಯಿಂದ ಹೊರಗಡೆ ಹಾಕೋದು, ಮನೆಯೊಳಗೆ ಸೇರಿಸೋದಿಲ್ಲ ಹಾಗೆ. ಬಟ್ ಆ ತಂದೆ ಅಷ್ಟು ಪೇಷಂಟಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ತಿದ್ದಿ ಒಂದು ಫ್ಯಾಮಿಲಿಯಲ್ಲಿ ಪ್ರೀತಿಯಿಂದ ಬಾಳ್ಬೋದು ಅಂತ ಹೇಳೋ ಮೆಸೇಜ್ ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮ್ಯೂಸಿಕ್ ಎಲ್ಲ ಕೂಡ ಒಳ್ಳೆ ಇತ್ತು. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಬಂದು ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗ್ತದೆ.